ಇನ್ನೇನು ಕುಸಿದು ಬೀಳುವ ಹಂತದಲ್ಲಿರುವ ಅಡಿಕೆ ಮರ ಹಾಗೂ ಬಿದಿರು ಸಲಾಕೆ ಹಾಕಿದ ಪಾಲ. ಹೊಳೆ ದಾಟುವ ವೇಳೆ ತುಸು ಎಚ್ಚರ ತಪ್ಪಿದ್ರೂ ನೀರು ಪಾಲಾಗುವ ಅಪಾಯ. ಇದು ಕಳೆದ 35 ವರ್ಷಗಳಿಂದ ಆರಂತೋಡು ಮರ್ಕಂಜ ಗಡಿ ಗ್ರಾಮಗಳ ಜನರು ಅನುಭವಿಸುತ್ತಿರುವ ಸಂಕಷ್ಟ. ಹೌದು, ಅರಂತೋಡು ಪಿಂಡಿಮನೆ ಮಿತ್ತಡ್ಕ ರಸ್ತೆಯ ಅರಮನೆಗಯ್ಯ ಬಳಿ ಬಲ್ನಾಡು ಹೊಳೆಗೆ ಸೇತುವೆ ಇಲ್ಲದೆ ಮಲೆಕುಡಿಯ ಜನಾಂಗದವರು ಸೇರಿ 100ಕ್ಕೂ ಅಧಿಕ ಕುಟುಂಬಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. 6 ಕಿಲೋಮೀಟರ್ ದೂರದ ರಸ್ತೆ ಸನಿಹದಲ್ಲಿದ್ದರೂ ಅರಂತೋಡು ಮರ್ಕಂಜ ಗ್ರಾಮಗಳ ಅರಮನೆಗಯ್ಯ ಜನರು ಮಳೆಗಾಲದಲ್ಲಿ 15 ಕಿಲೋಮೀಟರ್ ಸುತ್ತು ಬಳಸಿ ತಮ್ಮ ಮನೆಗಳಿಂದ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಪೇಟೆಗೆ ಇತರ ಕಡೆಗೆ ತೆರಳಿ ಬರಬೇಕು. ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ಮನವಿ ಕೊಟ್ಟರೂ ಹೊಸ ಸೇತುವೆ ನಿರ್ಮಾಣದ ಕನಸು ಬರೇ ಕನಸಾಗಿಯೇ ಉಳಿದಿದೆ. ಸುಮಾರು 35 ವರ್ಷಗಳ ಹಿಂದೆ ಅಡಿಕೆ ಮರ, ಬಿದಿರು ಹಾಸಿ, ಕಬ್ಬಿಣದ ರಾಡ್ ಅಳವಡಿಸಿ ಹೊಳೆ ದಾಟಲು ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿತ್ತು. ಬೇಸಿಗೆಯಲ್ಲಿ ಹೊಳೆಯೇ ರಸ್ತೆಯಾದರೆ ಮಳೆಗಾಲದಲ್ಲಿ ಈ ಅರೆತೂಗು ಸೇತುವೆಯೇ ಸಂಪರ್ಕಕ್ಕೆ ಆಧಾರ. ಪ್ರತಿ ವರ್ಷ ಪಾಲ ಗೆದ್ದಲು ಹಿಡಿಯುತ್ತಿದೆ. ಸ್ಥಳೀಯರೇ ಸೇರಿ ಮತ್ತೆ ಜೋಡಿಸುತ್ತಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಪಾಲ ಜೋಡಣೆ ಸಂದರ್ಭದಲ್ಲಿ 3 ಆಯತಪ್ಪಿ ಹೊಳೆಗೆ ಬಿದ್ದು ಕೂದಲೆಳೆಯ ಅಂತರದಿಂದ ಪಾರಾಗಿದ್ರು. ಇಬ್ಬರು ಪಾಲ ದಾಟುವಾಗ ಆಯತಪ್ಪಿ ಬಿದ್ದು ಗಾಯಗೊಂಡಿದ್ದಾರೆ. ಈಗ ಕಬ್ಬಿಣದ ಸರಳುಗಳು ತುಕ್ಕು ಹಿಡಿದು ಕಳಚಿಕೊಂಡು ನೇತಾಡುತ್ತಿವೆ. ಅರಂತೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೇಶವ ಅರ್ತಲೆಯವರನ್ನು ಸಂಪರ್ಕಿಸಿದಾಗ ಪಾಲ ರಿಪೇರಿಗೆ ಸ್ಥಳೀಯರು ಈ ವರ್ಷ ಅರ್ಜಿ ನೀಡಿಲ್ಲ ಎಂದು ತಿಳಿಸಿದ್ದಾರೆ. ಪ್ರತಿ ವರ್ಷ ಮಳೆಗಾಲ ಆರಂಭವಾಗುವ ಮೊದಲು ಈ ಪಾಲವನ್ನು ದುರಸ್ತಿ ಮಾಡುತ್ತಿಲ್ಲ. ಪಾಲ ದುರಸ್ತಿಗಾಗಿ ಅರಂತೋಡು ಗ್ರಾಮ ಪಂಚಾಯತ್ನಿಂದ ಅನುದಾನ ದೊರೆತಿಲ್ಲ. ಈ ಕಾರಣ ನಾವು ಪಾಲ ದುರಸ್ತಿ ಮಾಡಿಲ್ಲ. ಇದು ಸಾರ್ವಜನಿಕರ ಸಂಪರ್ಕ ಪಾಲ. ಗ್ರಾಮ ಪಂಚಾಯತ್ನಿಂದ ಅನುದಾನ ಕೊಡಬೇಕು. ಪ್ರತಿ ವರ್ಷ ನಾವು ಅನುದಾನಕ್ಕಾಗಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡುವ ಅಗತ್ಯ ಇಲ್ಲ ಎಂದು ಸ್ಥಳೀಯರು ಹೇಳುತ್ತಾರೆ. ಅಲ್ಲ ಇಂಕ್ಲಿಗೆ ಪಾಪದ ಒಂದು ಅವಸ್ಥೆ ಇದನ್ನು ಭಾರಿ ಭಂಗ ಅದನ್ನ 35 ವರ್ಷ ಕರೀಂಡು ಅಂಡ ಇಂಕ್ಲಿಗೆ ಒಂಜಿ ಪಾರ ಬರೀ ಒಂಜಿ ಅವಕಾಶ ಇದ್ದೆ ಅಂತ ಇಂಕ್ಲಿಗೆ ಭಾರಿ ನರಕಾರ್ಪಂಕ ಅಂಜಾದಿ ಪುಣಗ ಇಂಕ್ಲಿಗೆ ಒಂಜಿ ಪಾಲ ಮಾಲ್ತು ಕೊರುಂಟು ಅಂತು ಇಂಜಿ ಇಂಕಲ ಅಂಜಿ ಬೇಡ ಉಂಡು ಅಂಜಿನ ಏರಿಕೆ ಹಿಂಗೆ ದಾಯ್ತ ಉಂಡು ಇಂಜಿ ಕಾಯಿಲೆ ಬತ್ತಲ್ಲ ಇಂಕ್ಲಿಗೆ ಅಂಚಿ ಇಂಜಿ ಪಾರ ಬಾರ ಗಜ್ಜಿ ಇಂಕ್ಲಿಗೆ ದಾಯ್ತಲ್ಲ ಅಂಜಾದಿ ಪುಣಗ ಇಂಜಿ ಸರ್ಕಾರ ಒಂಜಿ ಮಾರ್ಗ ಅಂತು ಕೊರುಂಡು ಇಂಕ್ಲಿಗೆ ಇಂಜಿ ಸಂಕ ಅಂತ ಕೊರು ಸಂಕೊಂಜಿ ಆವಡು ಇಂಕ್ಲಿಗೆ ಒಂಜಿ ಅಪ್ಪಿಸೊಂಡು ಅಂತೆ ಎಂಚಿನಾಳೆ ಮಾಲ್ತು ಕೊರ್ಪೀರು ಇಂಕ್ಲಿಗೆ ನಾಲ್ಕು ಅಂಗಿತ್ತು ನಾವು ಪೂರ ಮುಗಿದ ಏಕೆ ಮಾಡ್ತೀವಿ ಅಪ್ಪ ಏರ್ಲ ಕೊರ್ಪುನಾಗ ಅಂಚಿ ನಾವು ದುಡ್ಡೆಡ್ದು ಕೊಂಡ್ರು ಅಂಚಿ ನಾವು ಅಲ ಅವಸ್ಥೆ ಇದ್ದಿ ಹಿಂದೆ ಕೊರ್ನ ಇಂಕಲ ಭೂಮಿರ್ತೆ ಕೊರ್ನಾವು ಐನು ಪೈಸದ ಇಂಕ್ಲಿಗೆ ಅಲ್ಲ ಇದ್ದಿ ಇಂಕ್ಲಿಗೆ ಅಂಚಾದಿ ಪುಣಗ ಇಂಕ್ಲಿಗೆ ಬಾರಿ ಕಷ್ಟ ಆತನ ಇಂಕ್ಲಿಗೆ ಅದೇ ಇಂಕ್ಲಿಗೆ ಏರ್ಲ ಬಂತೀರು ಎಂಕಲ ಬಂತ ಬೋರ್ಡ್ನಾಥ ಬಂತ ಪಂಡು ತಾಂಡು ಕಾಗದ ಕಡಪುಟ್ಟ ನೋಟಿಸ್ ಕಡಪುಟ್ಟಾಂಡು ಎಂಚಿನಳ ಇದ್ದಿ ಎಂಚಿನ ಕ್ಯಾರ್ ಬಂತಿದ್ದೀರಿ ಇಂಕ್ಲಿಗೆ ಏರಿ ಮೂಲೆ ಅರಂತೋಡು ಗ್ರಾಮ ಒಟ್ಟು ಬಂತಂಗ್ಲ ಅರಂತೋಡು ಪಂಚಾಯತಿ ಬಂತು ಪಂಚಾಯತ್ಗಲ ಬಂದ್ಬಿಟ್ಟಿರಿ ಓಟು ಗೆಲ್ಪು ನಿಗ್ಲಿಗೆ ಮಾಂತ ಎಂಕ್ಲ ಓಟು ಎಂಕ್ಲೆ ಬರ್ತದೆ ಓಟು ಗೆಲ್ಪೋಡು ಓಟು ಗೆಲ್ತದಾಗ ನಿಗ್ಲಿಗೆ ಪಾಲ ಮಾಲ್ತು ಕೊರ್ಪೆ ಅಂತ BJP ತಗಲು ಬಂತೀರಿ, ಕಾಂಗ್ರೆಸ್ ತಗಲು ಬಂತೀರಿ ಏರ್ಲ ಎಂಕ್ಲೆ ಬಾಗಿಲಿಗೆ ಏರ್ಲ ಬರ್ತದೆ ಬಣ್ಣೆ ಇದ್ದು ಆ ಸ್ಥಳಕ್ಕೆ ಪೋಳಿತು ಸುಮಾರು 2 ವರ್ಷ ದುಂಬು 2-3 ಜನ ಬೂರ್ತಿರು ಅಪಗಲ ಎಂಕಲ ಪೂತು ಪಂಡಾಗ ಆಗ್ಲು ಪರತು ಬೂರ್ನ ಒಂದು ಅಂಚನೆ ಪಂಡತು ಸರಿ ಮಾಡ್ತೀರು ಎಂಕಲಿಗೆ ಇಡೀ ಮುಟ್ಟ ವಾರ ಕಷ್ಟನು ಪಂಡೋಲ್ನ ಸರ್ಕಾರದ ಆಲದಕ್ಕೆ ಯೋಜನೆ ಮಾತು ಕೊರ್ತಿಜೇರು ಅಂಚಾತಿಪ್ಪನ ನಾನಾ ದುಬ್ಬುಗಲ್ನ ಎಂಕಲಿಗೆ ಒಂಜಿ ಸಂಕೋ ಅಥವಾ ಒಂಜಿ ತೂಗು ಸೇತುವೆನ ಎಂಕಲಿಗೆ ಸರಿ ಮಾಡಿ ಕೊರುಡು ಅನ್ನತಂದು ಆ ಸರ್ಕಾರ ಬೇಡ ಅನ್ಕೊಂಡ್ರು 10 ಸಂಸಾರ ಸೇರ್ತು. ಈ ವ್ಯಾಪ್ತಿಗೆ ಈ ತೂಗು ಸೇತುವೆ ಪ್ರಯೋಜನಕಾರಿ. ಪಿಂಡಿಮನೆ, ಮಾಟೆಕಾಯ, ಅಡಲೆ, ಬಳ್ಳಕಾನ, ಕುದ್ಗುಳಿ, ಮಿತ್ತಡ್ಕ, ಚೀಮಾಡು ಮೊದಲಾದೆಡೆಯ 100ಕ್ಕೂ ಅಧಿಕ ಮನೆಗಳಿಗೆ ಸಮೀಪದ ದಾರಿಯಿದು. ಮಿತ್ತಡ್ಕ SC ಕಾಲನಿ, ತೀರ್ಥಮಜಲಿನಲ್ಲಿ ಪ್ರೌಢಶಾಲೆ, ಮಿತ್ತಡ್ಕ ಅಡ್ತಲೆಯಲ್ಲಿ ಪ್ರಾಥಮಿಕ ಶಾಲೆ ಇವೆ. ಮಳೆಗಾಲದಲ್ಲಿ ಗೋಳಿಯಡ್ಕ ಮಿತ್ತಡ್ಕ 15 ಕಿಲೋಮೀಟರ್ ಸುತ್ತು ಬಳಸಿ ಹೋಗಬೇಕಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳು. ಕಳೆದ ವಿಧಾನ ಪರಿಷತ್ ಸಂದರ್ಭದಲ್ಲಿ ನಾವು ಚುನಾವಣಾ ಬಹಿಷ್ಕರಿಸಿ ಬ್ಯಾನರ್ ಅಳವಡಿಸಿದ್ದೆವು. ಚುನಾವಣೆಯ ಬಳಿಕ ಶಾಸಕಿ ಭಾಗ್ಯ
ಭಾಗೀರಥಿ ಮುರುಳ್ಯ ಭೇಟಿ ನೀಡಿದ್ರು. ಇಲ್ಲಿ ಸೇತುವೆ ನಿರ್ಮಾಣಕ್ಕೆ ಮೊದಲ ಆದ್ಯತೆ ನೀಡಿ ಸೇತುವೆ ನಿರ್ಮಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಹಿಂತಿರುಗಿದ್ರು. ಈ ತನಕ ಅವರು ನೀಡಿದ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿದಿದೆ. ಮತ್ತೆ ಈ ಕಡೆ ಹಿಂತಿರುಗಿ ಬಂದಿಲ್ಲ, ಯಾವುದೇ ಭರವಸೆ ನೀಡಿಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶ. ಶಾಸಕರು ಬಂದು ಹೇಳಿದ್ರು, ನಾವು ಎಲ್ಲಿಯಾದರೂ ಒಂದು ಅನುದಾನ ಬಂದರೂ ಇಲ್ಲಿಗೆ ನಾವು ಫಸ್ಟ್ ಮೊದಲು ಇಲ್ಲಿಗೆ ಮಾಡ್ತೇವೆ, ಇದು ತುಂಬ ಇದು ತೊಂದರೆ ಇದೆ ಇಲ್ಲಿ ಸಾರ್ವಜನಿಕರಿಗೆ ಅಂತೇಳಿ. ಇದು ಶಾಸಕಿಯವರು ಅವತ್ತು ಹೇಳಿ ಹೋದ ಶಾಸಕರು ಇವತ್ತವರೆಗೆ ಬಂದಿಲ್ಲ. ಇಲ್ಲಿ ನಾವು ಮತದಾನದ ಬಹಿಷ್ಕಾರ ಅಂತ ಹಾಕಿದ್ದೇವಲ್ಲ, ಇಲ್ಲಿಗೆ ಬಂದು ಅವರು ಹೇಳಿದರು, ನಾವು ಈ ವರ್ಷ ಇದು ಯಾವುದೇ ಬೇರೆ ಅನುದಾನ ಯಾವುದು ಬಂದರೂ ಇಲ್ಲಿ ನಾವು ಅದನ್ನು ನಾವು ನಿಮಗೆ ಕೊಡ್ತೇವೆ, ಇಲ್ಲಿ ಮಾಡಿಕೊಡ್ತೇವೆ ಅಂತ. ಅದು ಮತದಾನ ಆಯ್ತು, ನಾವು ಮತದಾನ ಮಾಡಿದೆವು ಹಾಗೆ ಹೇಳಿ. ಆದರೆ ಇವತ್ತು ಇಲ್ಲಿವರೆಗೆ ಬಂದಿಲ್ಲ ಅವರು. ಆದ್ಯಂತರ ನಾವು ಏನಾದರೂ ಈಗ ತಾತ್ಕಾಲಿಕವಾಗಿ ನಮಗೆ ಏನಾದರೂ ಮಾಡಿಕೊಡ್ಬೇಕು ಪಂಚಾಯತಿಯಿಂದ. ನಾವೊಂದು ಮನವಂತೂ ಮಾಡೋದಿಲ್ಲ, ಇದೊಂದೇ ನಮ್ಮ ಸ್ವಂತ ಮನೆಯದಲ್ಲ, ಇದು ಸಾರ್ವಜನಿಕರಿಗೆ ಇದು ಹೋಗುವಂಥ ಇದು ತೂಗುಪಾಲ. ಇವರಿಗೆ ಪ್ರತಿ ವರ್ಷ ನಾವೇನು ಇದು 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 ಮನೆ ಇದು ಒಂದು ಮನೆಗೆ ಹೋಗುವಂಥ ಇದು ನಾವು ಮನವಿ ಮಾಡಲಿಕ್ಕೆ ಇವರಿಗೆ ಗೊತ್ತಿಲ್ವ, ಪ್ರತಿ ವರ್ಷ ನಾವು ಇಷ್ಟು ವರ್ಷ ಕೊಡ್ತಿರ್ಲಿಲ್ವ ಮನವಿ, ಅದೆಲ್ಲಿ ಹೋಯ್ತು ಇವರಿಗೆ. ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆ ಸಂಪರ್ಕವೇ ಇಲ್ಲದೆ ಈ ಊರಿನ ಜನರು ನರಕ ಯಾತನೆ ಅನುಭವಿಸುತ್ತಿದ್ದು, ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮದ ಜನರ ಅಳಲು ಮನದಟ್ಟಾಗಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಿ ಎಂಬುದೇ ನಮ್ಮ ಆಶಯ. ತೇಜಸ್ ಸುಳ್ಯ, ದೈಜುವಲ್ 24/7.